ಬೆಳ್ತಂಗಡಿ ತಾಲೂಕಿನಲ್ಲಿ ಸಂಚಲನ ಮೂಡಿಸಿರುವಂತಹ ಘಟನೆ ಇದೀಗ ವೇಣೂರಿನ ಗೋಳಿ ಅಂಗಡಿಯ ಸಾಲಿಡ್ ಬಸೀರ್ ಎನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ತೋಟದಲ್ಲಿ ಇರುವಂತಹ ಸುಡುಮದ್ದು ತಯಾರಿಕಾ ಕಾರ್ಖಾನೆಯೊಂದರಲ್ಲಿ ನಡೆದಂಥ ಸ್ಫೋಟ. ಸುಮಾರು 3 ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. 3 ಸಾವನ್ನಪ್ಪಿದ್ದು ಮಾತ್ರ ಅಲ್ಲ, ಅವರ ದೇಹದ ಭಾಗಗಳು ಛಿದ್ರವಾಗಿ ಸುಮಾರು 1.5 ಎಕರೆಯ ಜಾಗದ ತೋಟದ ವಿವಿಧೆಡೆ ಬಿದ್ದಿರುವಂತಹದ್ದು. ನಿಮಗೆ ನಾವು ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಮುಖ್ಯವಾಗಿ ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು ಒಂದು ಅಡಿಕೆ ತೋಟದಲ್ಲಿ, ಆ ತೋಟದ ಅಡಿಕೆಯ ಗಿಡದ ಬುಡದಲ್ಲಿ ಇರುವಂತಹ ಒಂದು ದೇಹದ ಭಾಗ. ಇದನ್ನು ಸಂಪೂರ್ಣವಾಗಿ ಬ್ಲರ್ ಮಾಡಿ ತೋರಿಸಲಾಗ್ತಾ ಇದೆ. ಜೊತೆಗೆ ಅಲ್ಲಲ್ಲಿ ಮೆದುಳು, ಪಾದದ ಭಾಗ, ಕೈಯ ಭಾಗ ಮತ್ತು ಬೇರೆ ಬೇರೆ ದೇಹದ ತುಂಡುಗಳು ಇಡೀ ತೋಟದಲ್ಲಿ ಪಸರಿಸಿರುವಂಥದ್ದು ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ. ನಾವೀಗ ಸ್ಪಾಟ್ನಲ್ಲಿದ್ದೇವೆ. ಸ್ಪಾಟ್ನಲ್ಲಿ ಇದು ಮತ್ತೊಬ್ಬರ ಮನೆ. ಈ ಮನೆಯಲ್ಲೂ ಅದೃಷ್ಟವಶಾತ್ ನೋಡಿ, ಈ ಮನೆ ಸಂಪೂರ್ಣವಾಗಿ ಇದು ಮೇಲ್ಭಾಗ, ಈ ಮನೆಯ ನಿಶಾನ್, ಈ ಮನೆಯ ಎದುರು ಭಾಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ನೋಡಿ, ಇದು ಅವರಿಗೆ ಸಂಬಂಧಪಟ್ಟ ಜಾಗ ಅಲ್ಲ, ಆದರೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಒಂದು ಮನೆ. ಈ ಮನೆಯ ಎದುರು ಭಾಗ ಸಂಪೂರ್ಣವಾಗಿ ಧ್ವಂಸ ಆಗಿರುವಂತಹದ್ದು ಮತ್ತು ಒಳಭಾಗವೂ ಕೂಡ ಆ ಫ್ಯಾನ್ ಎಲ್ಲವೂ ಕೂಡ ಉದುರಿ ಕೆಳ ಬಿದ್ದಿರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆಗಿದೆ ಅಂತ. ಇದು ಈ ಮನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಯಾಕೆಂತಂದರೆ ಈ ಮನೆಯವರು ಅದೃಷ್ಟವಶಾತ್ ಇವರು ಕೇರಳ ಮೂಲದವರು, ಆದರೆ ಅವರು ಕೇರಳದಲ್ಲೊಂದು ಫಂಕ್ಷನ್ ಇದ್ದಿದ್ದರಿಂದ ಅವರು ಬಚಾವಾಗಿದ್ದಾರೆ. ಯಾಕೆಂತಂದರೆ ಅವ್ರಿಗೇನೂ ಆಗಲಿಲ್ಲ, ಅವ್ರು ಕೇರಳಕ್ಕೆ ಹೋಗಿದ್ರು, ಅವರ ಆಯುಷ್ಯ ಗಟ್ಟಿ ಇತ್ತು ಅಂತ ಹೇಳ್ಬೋದು. ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ, ಹೇಗಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಈ ಮನೆಯೂ ಕೂಡ ಒಳಭಾಗ ಸಂಪೂರ್ಣ ಇದು ನೋಡಿ, ಇದು ಕಿಟಕಿಯ ಗ್ಲಾಸಿನ ಪೀಸ್ಗಳು ಸಂಪೂರ್ಣವಾಗಿ ನೆಲಕ್ಕುದುರುಳಿದು, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಬಾಗಿಲುಗಳು ಕೂಡ ಸಂಪೂರ್ಣ ಹೋಗಿವೆ. ಇವುಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಎಲ್ಲವೂ ಕೂಡ ಛಿದ್ರ ಆಗಿರುವಂತಹದ್ದನ್ನು ನೀವು ಈಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮಾಡು, ಇಲ್ಲಿಯ ಮಾಡಿನ ಭಾಗ ಇರ್ಬೋದು, ಮೇಲ್ಭಾಗದ ಮಾಡು ಕೂಡ ಉದುರಿ ಬಿದ್ದಿರುವಂಥದ್ದು ಸ್ಫೋಟದ ತೀವ್ರತೆಗೆ ಇದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ಇಂತಹದೊಂದು ಗಟ್ಟಿಯಾದಂತಹ ಮುರಕಲಿನ ಗೋಡೆ ಯಾವ ರೀತಿಯಾಗಿ ಹೋಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮುರಕಲಿನ ಗೋಡೆಯ ಭಾಗ. ಇದು ನೋಡಿ, ಇದು ಸಂಪೂರ್ಣವಾಗಿ ಧ್ವಂಸ. ಈ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಇದು ಕೇವಲ ಈ ಒಂದು ಮನೆಯ ಪರಿಸ್ಥಿತಿ ಅಲ್ಲ, ಇಲ್ಲಿ ಸುತ್ತಮುತ್ತಲಿನ ಸುಮಾರು ಮನೆಯ ಪರಿಸ್ಥಿತಿ ಹೀಗಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೊಂದು ರೂಮಿಗೆ ಹೋಗ್ತಾ ಇದ್ದೇವೆ. ಈ ರೂಮ್ನಲ್ಲೂ ಕೂಡ ಬಾಗಿಲೆಲ್ಲ ಹೋಗಿದೆ. ಅದರ ಜೊತೆ ಒಳಭಾಗದಲ್ಲಿ ಎಲ್ಲವೂ ಕೂಡ ಧ್ವಂಸ ಆಗಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿದೆ. ಈ ಸ್ಫೋಟಗೊಂಡಂತಹ ಪ್ರದೇಶದಿಂದ 100 ಮೀಟರ್ಗಿಂತ ಅಧಿಕ ದೂರದಲ್ಲಿ ಈ ಮನೆ ಇರುವಂತಹದ್ದು. ಮನೆಯ ಚಿತ್ರಣ ಅಂತೂ ಸಂಪೂರ್ಣ ಹಾಳಾಗಿದೆ. ನೋಡಿ, ಈ ಫ್ಯಾನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲವೂ ಕೂಡ ಕೆಳಗೆ ಬಂದು ಬಿದ್ದಿದೆ. ಇದೊಂದು ಚಿಂತಾಜನಕ ಪರಿಸ್ಥಿತಿ ಅಂತ ಹೇಳ್ಬೋದು. ನೋಡಿ, ಫ್ಯಾನ್ ಎಲ್ಲ ಕೆಳಗೆ ಬಂದು ಇರುವಂಥದ್ದು, ಜೊತೆಗೆ ಎಲ್ಲ ಒಂದು ಬೆಡ್ಡಿನ ಮೇಲೆ ಇರುವಂತಹದ್ದೆಲ್ಲವೂ ಕೂಡ ಗ್ಲಾಸ್ ಪೀಸು. ಇದೊಂದು ಅದೃಷ್ಟ ಇವ್ರದ್ದು, ಈ ಮನೆಯವ್ರದ್ದು. ಯಾಕೆಂತಂದರೆ ಬದುಕಿ ಉಳಿದಿದ್ದಾರೆ ಅನ್ನುವಂತಹದ್ದು ಭಾಳ ವಿಶೇಷ. ಇದು ಒಂದು ಸ್ಫೋಟದ ತೀವ್ರತೆಯನ್ನು ನಮಗೆ ತೋರಿಸ್ತಾ ಇದೆ ಈ ಮನೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಬಹಳಷ್ಟು ಜನ ಈ ಒಂದು ಸ್ಫೋಟದ ತೀವ್ರತೆಯ ಬಗ್ಗೆ ಮನಗಂಡಿದ್ದಾರೆ. ಇಲ್ಲಿ ಘಟನೆ ಆದಂತಹ ಸಂದರ್ಭದಲ್ಲಿ ಒಬ್ಬರು ಆಂಬ್ಯುಲೆನ್ಸನ್ನು ತೆಗೆದುಕೊಂಡು ಬಂದಿದ್ದರು ಇಲ್ಲಿಗೆ. ಆಂಬ್ಯುಲೆನ್ಸ್ನ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತನಾಡಿಸಬೇಕು. ನೀವು ಏನಾಗಿದ್ದೀರಿ ಮತ್ತು ನಿಮಗೆ ಮೊದಲು ಇಲ್ಲಿಯ ಘಟನೆಯ ಬಗ್ಗೆ ಗೊತ್ತಾದಾಗ ಇಲ್ಲಿ ಬಂದಾಗ ನೀವೇನೇನು ಕಂಡ್ರಿ? ನಾನಂದರೆ ಆಂಬ್ಯುಲೆನ್ಸ್ ಡ್ರೈವರ್, ಹಿಂದೂ ಜಾಗರಣ ವೇದಿಕೆ ಆಂಬ್ಯುಲೆನ್ಸ್ ಡ್ರೈವರ್ ಗೋಳಿ ಅಂಗಡಿಯಲ್ಲಿರೋದು. ನಾನು ಸ್ಥಳೀಯವ. ನಾನು ಮನೆಯಲ್ಲಿ ಇರಬೇಕಾದ್ರೆ ಬ್ಲಾಸ್ಟ್ ಸೌಂಡ್ ಕೇಳ್ತು. ಈ ಸ್ಥಳೀಯ ಇಲ್ಲಿ ಒಬ್ಬರಿಗೆ ಕಾಲ್ ಮಾಡಿದಾಗ ಈ ಥರ ಆಗಿದೆ ಅಂತ ಬಾ ಅಂತ ಹೇಳಿದರು. ಆಂಬ್ಯುಲೆನ್ಸ್ ತಗೊಂಡು ಬಂದೆ. ಆತ ಅಷ್ಟೊತ್ತಿಗೆ ಒಂದು ಬಾಡಿ ಸಿಕ್ತು ನಮಗೆ. ಬಾಡಿ ಅಂದರೆ ಸ್ವಲ್ಪ ಜೀವ ಇತ್ತು. ಕರ್ಕೊಂಡು ಹೋದೆ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲಿ ಇವಾಗ ಡೆತ್ ಆಗಿದೆ ಅಂತ ಮಾಹಿತಿ ಇದೆ ಅಷ್ಟೇ. ಓಕೆ, ಇಲ್ಲಿ ಬಂದಾಗ ಪರಿಸ್ಥಿತಿ ಎಷ್ಟು ಜನ ಗಾಯಗೊಂಡಿದ್ದಾರೆ? ಗಾಯಗೊಂಡಿರೋದಂದರೆ ನಮಗೆ ಸಿಕ್ಕಿರೋದು ಒಬ್ಬರು ಸ್ಟಾರ್ಟಿಂಗ್. ಇಲ್ಲಾಂದರೆ ಬೆಂಕಿಯಲ್ಲಿದ್ದ ಕಾರಣ ಈ ಕಡೆ ಬರಲಿಕ್ಕೆ ಯಾರು ಹೋಗಲಿಲ್ಲ. ಮತ್ತು ಅಷ್ಟೇ, ನಾವು ಕರ್ಕೊಂಡು ಹೋಗಿ ಇವಾಗ ಬಂದಿದ್ದು ಅಷ್ಟೇ. ಬಂದಿದ್ದು ಓಕೆ. ನೋಡಿ, ಇದು ಮನೆ ನಿಮಗೆ ನಾವು ತೋರಿಸ್ಬೇಕು. ಬಹಳ 100 ಮೀಟರ್ ದೂರದಲ್ಲಿ ಆ ಒಂದು ಪ್ರದೇಶ ಇರುವಂಥದ್ದು. ಏನು ಹೆಸರು ನಿಮ್ಮದು? ಅಭಿಲೇಶ್ ಅಂತ. ಅಭಿಲೇಶ್, ಎಲ್ಲಿ ಹೋಗಿದ್ದಾರೆ ಈ ಮನೆಯವರು? ನನ್ನ ತಂಗಿ ಮನೆ ಇದು. ಅವರನ್ನು ಮದುವೆಯಾಗಿ ಇಲ್ಲಿಗೆ ಕಳಿಸಿದ್ದೇವೆ. ಅವರು ಆಕ್ಚುಲಿ ಕೇರಳದಲ್ಲಿ. ಮನೆಯ ಯಜಮಾನನ ಹೆಸರು? ಅವರ ಜಿಂಡು ಅಂತ. ಲಿಸಿ ಅವರ ಹೆಸರಿನಲ್ಲಿ ಈ ಮನೆ ಕನ್ವರ್ಷನ್ ಆಗಿ ಮನೆ ಆಗಿದೆ. ಅಂದರೆ ಹತ್ತಿರದಲ್ಲಿ ಇವಾಗ ಒಂದು ಅವರದ್ದು ಅಂದರೆ ಈ ಮನೆ ಆಗಿ ನಂತರ ಅಲ್ಲಿ ಕಾಂಪೌಂಡ್ ಕಟ್ಟಿ ಹಾಗೆ ಬೆಳೆಸಿ ಕಂಗೆಲ್ಲ ಅದಂದರೆ
ಅಡಿಕೆ ಮರ ಬೆಳೆಸಿ ಆದ ನಂತರ ಅದರ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಇದು ಶುರು ಮಾಡಿದ್ದಾರೆ. ಅದರ ಬಗ್ಗೆ ನಾವು ತಿಳುವಳಿಕೆ ಕೇಳಿದಾಗ ಅವರು ಪಟಾಕಿ ಗೋಡೌನ್ ಅಂತ ಮಾತ್ರ ಹೇಳಿದರು, ಅಲ್ಲಿ ಏನು ತಯಾರಿಕೆ ಇಲ್ಲ ಅಂತ ಹೇಳಿದರು. ಮತ್ತು ನಂತರ ಅದು ಏನೋ ಇವಾಗ ಅದರ ಮತ್ತೆ ನಂತರ ಇರಲಿಲ್ಲ. ಯಾಕಂದರೆ 2 ವರ್ಷದಿಂದ ಇವರು ಕೇರಳದಲ್ಲಿ ಈಗ ಮನೆ ಮಾಡಿದ್ದಾರೆ. ಅಲ್ಲಿ ಅಂದರೆ ಜಸ್ಟ್ ಬರೋದು ಹೋಗೋದು ಅಷ್ಟೇ, ರಜೆ ಟೈಮಲ್ಲಿ ಬರೋದು ಹೋಗೋದು. ಹಾಗೆ ಕ್ರಿಸ್ಮಸ್ ರಜೆಗೆ ಬಂದು ಹೋಗಿ 2-3 ದಿನ ಆಗಿತ್ತಷ್ಟೇ. ಅಂದರೆ ಬಂದು ಬಚಾವ್ ಹೌದು, ಬಚಾವಾಗಿದ್ದಾರೆ ಜಸ್ಟ್. ಬಚಾವಾಗಿದ್ದಾರೆ. ಈ ಸ್ಫೋಟದ ತೀವ್ರತೆ ಈಗ ನೀವು ಸುತ್ತಮುತ್ತ ನೋಡಿದಾಗ ಏನು ಅನ್ಸುತ್ತೆ, ಎಷ್ಟು ತೀವ್ರತೆ ಇದ್ದಿರ್ಬೋದು? ತೀವ್ರತೆ ಇದೆ ಅಂದರೆ ನೋಡಿ, ಇಷ್ಟು ದೊಡ್ಡ ಮನೆ, ಇಷ್ಟು ಅಂದರೆ ಮನೆ ಇಷ್ಟು ಹಾನಿಯಾಗಿದೆ. ಭಾರಿ ತೀವ್ರತೆ. ಇಲ್ಲೆಲ್ಲಾದರೂ ಮಕ್ಕಳು ಯಾಕೆಂದರೆ ಮಕ್ಕಳು ಈಗ 2ನೇ 3ನೇ ಕ್ಲಾಸ್ನಲ್ಲಿ ಕಲಿಯುವ ಮಕ್ಕಳಿದ್ದಾರೆ. ಅವರು ಇಲ್ಲೇ ನಮ್ಮ ಹತ್ತಿರದ ಸ್ಕೂಲ್ನಲ್ಲಿ ಕಲಿತಿದ್ದರು. ಅವರೆಲ್ಲಾದರೂ ಇಲ್ಲಿ ಇರ್ತಿದ್ರೆ, ಅದು ಇವತ್ತು ಆದಿತ್ಯವಾರ ರಜೆ ಕೂಡ ಇರ್ತಿತ್ತು. ಏನು ಅವಸ್ಥೆ ಅಂತ ಒಂದು ಆಲೋಚನೆ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಭಯಂಕರ ಭಯಾನಕ ಆಗಿದೆ. ಓಕೆ, ಆದಿತ್ಯವಾರ ಕೂಡ ಹೌದು. ಇಲ್ಲಿ ಮಕ್ಕಳು ಇರ್ತಿದ್ರೆ ಪರಿಸ್ಥಿತಿ ಹೇಗಾಗ್ತಿತ್ತು ಅಂತ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕೂಡ ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ. ನೀವು ಎಲ್ಲಿದ್ರಿ ಘಟನೆ ಆದಂಥ ಸಂದರ್ಭ? ನಿಮಗೆ ಏನಾದರೂ ಹೆಂಗೆ ಗೊತ್ತಾಯಿತು? ನಾನು ಒಂದು ಇಲ್ಲಿಂದ 2.5 ಕಿಲೋಮೀಟ್ರ್ ಮೈನ್ ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಸೌಂಡ್ ಬಂತು. ನಾನು ಏನೋ ಪಟಾಕಿ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ, ಮದುವೆ ಆಯಿತು, ಆ ಮದುವೆ ಮನೆಯಲ್ಲಿ ಏನಾದರೂ ಪಟಾಕಿ ಬಿಟ್ಟಿದ್ದಾರೆ ಅಂತ ಕಾಣಿಸ್ತದೆ ಅಂತ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ನನಗೆ ಫೋನ್ ಬಂತು, ಹೀಗೆ ಆಗಿದೆ ಜನನ, ನೀವು ಒಂದು ಸಲ ಬೇಗ ಬನ್ನಿ ಅಂತ. ನಾನಿಲ್ಲಿ ಬರುವಾಗ ಕೆಲಸದವರು ಅಂತ ತುಂಬ ಜನ ಇದ್ದರು, ನಮ್ಮ ಊರಿನವರೆಲ್ಲ ಸೇರಿಕೊಂಡಿದ್ರು. ಆಮೇಲೆ ಕೆಲಸದವರು ಅಂತ ಒಂದು 3 ಜನ ಇದ್ದರು. ಅವ್ರ ಹತ್ರ ಮಾತಾಡುವಾಗ ಅವರು ಒಟ್ಟಿಗೆ ನಾವು ಓಕೆ, ನೀವು ಹೇಳಿ ನೀವು ಹೇಳಿ. ಒಟ್ಟಿಗೆ 6 ಜನ ಇದ್ದರು. 6 ಜನದಲ್ಲಿ 3 ಜನ ಆ ಸ್ಪಾಟ್ ಬ್ಲಾಸ್ಟ್ ಆಗುವಾಗ ಅಲ್ಲಿದ್ದರು. ನಾವು 3 ಜನ ಇಲ್ಲಿ ದೂರದಲ್ಲಿ ಇದ್ದೀವಿ ಅಂತ ಹೇಳಿದ ಕಾರಣಕ್ಕೆ ಹೇಳಿದರು. ಆದ್ದರಿಂದ ಆ 3 ಜನ ಡೆತ್ ಆಗಿದ್ದಾರೆ. ಒಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಇಬ್ಬರು ಅವರ ದೇಹ ಏನಿದೆ ಅದೆಲ್ಲ ಛಿದ್ರ ಆಗಿದೆ, ತೋಟದಲ್ಲಿ ಬಿದ್ದಿದೆ. ಈಗ ನೀವು ಸ್ಪಾಟಿಗೆ ಬಂದಾಗ ಇಲ್ಲಿ ಹೇಗಿತ್ತು ವಾತಾವರಣ? ಎಲ್ಲ ಊರಿನವರು ಸೇರಿಕೊಂಡು ಆ ಬಾಂಬು ಅಂತ ಹೇಳ್ತಾ ಇದ್ರು. ಸರಿಯಾಗಿ ನಾವು ನೋಡುವಾಗ ಅದೇ ರೀತಿಯ ಒಂದು ವಾತಾವರಣ ಇತ್ತು ಇಲ್ಲಿ. ಸಾರ್ವಜನಿಕರ ಅಥವಾ ಇಲ್ಲಿಗೆ ಒಂದು ಮೇಲಧಿಕಾರಿಗಳಾದಂಥ SP ಅಥವಾ DC ಅವರು ಇಲ್ಲಿಗೆ ಬಂದು ಈ ಜಾಗವನ್ನು ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಓಕೆ, ಈಗಾಗಲೇ ಇಲ್ಲಿಗೆ ಪೊಲೀಸರು ಬಂದಿರುವಂಥದ್ದು. ಪೊಲೀಸರನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ ಅನ್ನುವಂಥದ್ದು. ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂಥ ನಾಗೇಶ್ ಕದ್ರಿ ಅವರು ಸೇರಿದಂತೆ ವೇಣೂರು ಮತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ವಿವಿಧ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಇಲ್ಲಿ ಬಂದು ಸೇರಿರುವಂಥದ್ದು. ಮಹಜರ್ನಲ್ಲಿ ತೊಡಗಿರುವಂಥದ್ದು, ಅಲ್ಲಲ್ಲಿ ದೇಹದ ಬಾಡಿ ಬಿದ್ದಿರುವಂತಹದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಈ ಮನೆ ಎದುರು ಬಿದ್ದಿರುವಂಥ ಮಿದುಳನ್ನು ಕೂಡ ನೋಡ್ತಾ ಇದ್ದೀರಿ. ಹೀಗೆ ಬಹಳಷ್ಟು ದೇಹದ ಪಾದ, ದೇಹದ ವಿವಿಧ ಅಂಗಾಂಗಗಳು ಅಲ್ಲಲ್ಲಿ ಬಿದ್ದಿರುವಂಥದ್ದು. ಜೊತೆಗೆ ಇಲ್ಲಿ ಈ ತೋಟದಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಪರಿಕರಗಳು ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ತೋಟದಲ್ಲಿ ಪರಿಕರಗಳಿದ್ದಾವೆ, ಅದರ ಜೊತೆಗೆ ಒಂದು ಡ್ರಮ್ಮಿನಲ್ಲಿ ಆ ಬೆಂಕಿ ಇನ್ನೂ ಕೂಡ ಆಡ್ತಾ ಇರುವಂಥದ್ದು, ಆ ಡ್ರಮ್ಮಿನ ಒಳಗಡೆ ಬೆಂಕಿ ಇನ್ನೂ ಕೂಡ ಆಡ್ತಾ ಇರುವಂಥದ್ದನ್ನು ಕೂಡ ತಾವು ದೃಶ್ಯದ ಮೂಲಕ ತೋರಿಸ್ತಾ ಇದ್ದೀವಿ. ಆ ದೃಶ್ಯದ ಮೂಲಕ ನೀವು ಈಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ದೊಡ್ಡ ಒಂದು ಬಾಂಬುನ ರೀತಿಯಲ್ಲಿ ಕಾಣಿಸಲ್ಪಡುವಂತಹ ಈ ಪರಿಕರಗಳು ಏನು, ಇದು ಯಾತಕ್ಕಾಗಿ ಇಲ್ಲಿ ತಯಾರಿಯನ್ನು ಮಾಡ್ತಿದ್ರು, ಯಾವ ಕಾರಣಕ್ಕಾಗಿ ಇದರ ತಯಾರಿಗಳು ಆಗ್ತಾ ಇತ್ತು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬರಬೇಕಿದೆ. ಬಹಳಷ್ಟು ದೊಡ್ಡ ಮಟ್ಟಿನ ತನಿಖೆ ಆರಂಭ ಆಗಬೇಕಿದೆ. ಈ ತನಿಖೆ ಆರಂಭ ಆಗುವಂತಹ ನಿಟ್ಟಿನಲ್ಲಿ ಇದೀಗಾಗಲೇ ಅಗ್ನಿಶಾಮಕ ದಳದವರು ಇರ್ಬೋದು, ಬೇರೆಯವರು ಇರ್ಬೋದು, ಇಲ್ಲಿಗೆ ಬಂದು ಅದರ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಇಲ್ಲಿ ಪರಿಶೀಲನೆ ಆಗ್ತಿದೆ, ಯಾವ ರೀತಿಯಾಗಿ ತನಿಖೆ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸಂಪೂರ್ಣವಾದಂಥ ಅಪ್ಡೇಟನ್ನು ಸುದ್ದಿ ನ್ಯೂಸ್ನ ಮೂಲಕ ಕೊಡ್ತಾ ಹೋಗ್ತೀವಿ. ಸರ್, ಈಗ ಇಲ್ಲಿ ಈ ರೀತಿಯಾಗಿ ಒಂದು ಸುಡುಮದ್ದು ತಯಾರಿಕಾ ಘಟಕ ಆಗ್ತಾ ಇದೆ ಅನ್ನೋಂಥ ನಿಮಗೇನು ಗೊತ್ತಿತ್ತಾ? ನಮಗೆಂತ ಹೇಳಿದರೆ, ನಾವು ಪಂಚಾಯತಿಯಲ್ಲಿ ಒಂದು ವರ್ಷಕ್ಕಿಂತ ಮುಂಚೆ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಒಂದು ಅರ್ಜಿ ಬಂದಿತ್ತು. ಅದು ನೋಡುವಾಗ ನಾವು 2017ಕ್ಕೆ ಅದನ್ನು ಯಾವುದು ರಿನೋವಲ್ ಮಾಡಿದ್ರು. ಆಮೇಲೆ ಅದನ್ನು ರಿನೋವಲ್ ಮಾಡಲಿಲ್ಲ. ನಾನು ಅದನ್ನು ಅಧ್ಯಕ್ಷ ಆಗಿದ್ದೆ. ಆವಾಗ ನಾನು ಅದನ್ನು ಪೆಂಡಿಂಗ್ ಇಟ್ಟಿದ್ದೆ. ನಮಗೆ DC ಮತ್ತು SP ಅವರಿಂದ ನಮಗೆ ಪರ್ಮಿಷನ್ ಇದ್ದರೆ ಮಾತ್ರ ನಾವು ಅದನ್ನು ರಿನೋವಲ್ ಮಾಡ್ತೀವಿ, ಇಲ್ಲದಿದ್ದರೆ ನಾವು ರಿನೋವಲ್ ಮಾಡೋದಿಲ್ಲ ಅಂತ 1-2 ತಿಂಗಳು ಅದನ್ನು ಪೆಂಡಿಂಗ್ ಇಟ್ಟಿದ್ದೀವಿ. ಆಮೇಲೆ DC ಮತ್ತು SP ಅವರಿಂದ ಅವರು ಅದನ್ನು ರಿನೋವಲ್ ಮಾಡ್ಕೊಂಡು ಬಂದರು. ಆಮೇಲೆ ನಾವು ಅದನ್ನು ಪಟಾಕಿ ತಯಾರಿಕಾ ಘಟಕ ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ಹೌದಾ? ಈಗ ಪಟಾಕಿ ತಯಾರಿಕಾ ಘಟಕ ಅಂತ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ? ಹೌದು. ಎಲ್ಲಿಂದ? ಕುಕ್ಕೇಡಿ ಪಂಚಾಯತಿಂದ. ಇಲ್ಲಿ ಬಹಳಷ್ಟು ಮಂದಿ ಸ್ಥಳೀಯರು ಕೂಡ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಗೇಟಿನ ಹೊರಭಾಗದಲ್ಲಿ ಸ್ಥಳೀಯರು ಸೇರಿರುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸರ್ ನಮಸ್ತೆ, ಏನು ಹೆಸರು ನಿಮ್ಮದು? ಪ್ರದೀಪ್. ಪ್ರದೀಪ್, ಎಷ್ಟೊತ್ತಿಗೆ ಘಟನೆ ಅದು? ಒಂದು 5-10.
ಏನಾಗಿ ನಿಮಗೆ ಏನು ಇಲ್ಲಿ ಕೇಳಿಸ್ತು? ನಾವು ಮನೆಯಲ್ಲಿದ್ವಿ, ಇಲ್ಲೇ ಮನೆ ಹಾ. ಇಲ್ಲೇ ಡೌನಲ್ಲಿ ಓಕೆ. ಒಂದು ಟೀ ಕುಡಿತಾ ಮನೆಯಲ್ಲಿ ಕೂತಿದ್ವಿ, ಒಂದು 5-6 ಜನ. ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಹ್ಮ್. ಆವಾಗಲೇ ಒಮ್ಮೆಲೆ ಸೌಂಡ್ ಆಯಿತು, 2-3 ಸೌಂಡು. ಹ್ಮ್. ಒಂದು ತಕ್ಷಣವೇ ಆಯಿತು. ಹ್ಮ್. ಆವಾಗ ನಾನು ಮತ್ತು ಇವರು ಉಮೇಶ್ ಮತ್ತು ಇನ್ನೊಬ್ಬರು ಇದ್ದಾರೆ ಪ್ರವೀಣ್ ಅಂತ, ಹ್ಮ್. ಅವ್ರು ಓಡಿ ಬಂದ್ವಿ. ನಮ್ಗೆ ಒಂದು ಫಸ್ಟ್ ಏನಾಯ್ತು ಅಂದರೆ ಯೋಚನೆ, ಬಾಂಬ್ ಹಾಕಿದ್ದಾರೆ ಅಂತ ಆಯಿತು. ಹ್ಮ್. ಆವಾಗಲೇ ನಮಗೆ ಆಯಿತು, ನಾವು ಹೋದ್ವಿ ಈ ಸಲ ಲಗಡಿ ಹೋಯ್ತು ಅಂತ ಆಯಿತು. ಹ್ಮ್. ಮತ್ತು ನಂಗೆ ಇನ್ನೊಂದು ಸಲ ನೆನಪಾಯ್ತು, ಅಪ್ಪ ಇಲ್ಲಿ ಇದು ಗರ್ನಲ್ಲೆಲ್ಲ ಮಾಡ್ತಾರಲ್ಲ, ಕಟ್ತಾರಲ್ಲ. ಆವಾಗ ನಾನು ಆ್ಯಕ್ಟಿವ್ ತಗೊಂಡು ಬಂದೆ. ನಾನು ಮತ್ತು ಎದುರುಗಡೆ ನಮ್ಮ ಮನೆ ಸಾಹೇಬ್ರದ್ದೊಂದು ಮನೆ ಇದೆ, ಅವರನ್ನು ಕರೆದೆ. ಅವರು ಕೂಡ ಓಡಿ ಬಂದರು. ಮತ್ತು ನೋಡುವಾಗ ಅಲ್ಲಿ ಬಂದು ಗೇಟ್ ಒಳಗಡೆ ಗಾಡಿ ತಗೊಂಡು ಹೋದೆ. ಅಲ್ಲಿ ನಿಂತು ನೋಡುವಾಗ ಒಬ್ಬ ಅಲ್ಲಿ ಬಿದ್ದು ಇದು ಪ್ರಜ್ಞೆಯಿನ ನರಳಾಡ್ತಿದ್ದ. ಎತ್ತಲಿಕ್ಕೇನೂ ಧೈರ್ಯ ಇಲ್ಲ. ಆ ಹೊತ್ತಿಗೆ ಎತ್ತಲಿಕ್ಕೆ ಅಂದರೆ ಇನ್ನೊಂದು ಏನಾದರೂ ಸ್ಫೋಟ ಆದರೆ ಅಂತ. ಒಂದು ಇಬ್ಬರು ಅಲ್ಲಿ ಹೇಳ್ತಿದ್ರು, ಅವನು ಎತ್ತಿ 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 ಅಂತ. ಕೆಲಸದವರು ಇಬ್ಬರು ಇದ್ದರು. ಮತ್ತು ಅವ್ರು ನಾವು ಫೋರ್ಸ್ ಮಾಡಿ ಅವನು ಎತ್ತಾಕೊಂಡು ಹೋಗಿ ಅಂತ ಹೇಳಿದ್ವಿ. ಅವನು ಬಂದ ಮತ್ತೆ ಎತ್ತಾಕಿ ಹೆಂಗಾದರೂ ತಗೊಂಡು ಹೋದರು. ಮತ್ತು ಈ ಕಡೆಯಿಂದ ನಾವು ಆ ಕಡೆಯಿಂದ ಹೋದ್ವಿ. ಆವಾಗ ಹೇಳ್ತಿದ್ದ ಅವನು, ಇನ್ನಿಬ್ಬರು ಇದ್ದಾರೆ ಹುಡುಕಿ ಅಂತ. ಇನ್ನಿಬ್ಬರು ಎಲ್ಲಿ ಹುಡುಕು? ನಾವು ಸ್ವಲ್ಪ ಅಲ್ಲಿ ನೋಡಿದ್ವಿ, ಹತ್ರ ಹೋಗಿಲ್ಲ. ಬೆಂಕಿ ಇತ್ತು, ಬೆಂಕಿ ಎಲ್ಲ ಇತ್ತು, ಹೆವಿ ಬೆಂಕಿ ಇತ್ತು. ಈಗ ಇಲ್ಲಿ ನೀವು ಇಲ್ಲಿ ಸ್ಥಳೀಯರಾಗಿರೋದ್ರಿಂದ ಇಲ್ಲಿ ಏನು ನಡೀತಾ ಇತ್ತು? ಅಂದರೆ ಈಗ ನೀವು ಗರ್ನಲ್ ಏನಾದರೂ ನಡೀತಾ ಇತ್ತಾ? ನೀವು ಇಲ್ಲಿಂದ ಪರ್ಚೇಸ್ ಮಾಡಿದವರು ಯಾರಾದರೂ ಇದ್ದೀರಾ? ಪರ್ಚೇಸ್ ಅಂದರೆ ನಾವು ಮನೆಯಲ್ಲಿ ಪರ್ಚೇಸ್ ಮಾಡ್ತೀವಿ, ಅವ್ರದ್ದು ಮನೆಯಲ್ಲಿ. ಅಶೋಕ್ ನರ್ಸರಿ ಇದೆಯಲ್ಲ, ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ. ಇಲ್ಲಿಂದ ಏನು ಪರ್ಚೇಸ್ ಮಾಡಿಲ್ಲ. ಮತ್ತು ಇಲ್ಲಿ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಕಾಂಪೌಂಡ್ ಇದೆ, ಬರ್ತಾ ಹೋಗ್ತಾ ಇರ್ತೀವಿ ಅಷ್ಟೇ, ತೋಟದೊಳಗೆ. ನೀವು ಸಹ ಇದ್ದೀರಾ ಆಗ? ಹೌದು ಸರ್, ಇಲ್ಲೇ ಇದ್ದೆ. ಯಾವ ನಿಮ್ಮದು? ಇಲ್ಲ ಪಕ್ಕದಲ್ಲಿ. ಏನು ಹೆಸರು? ಉಮೇಶ್ ಅಂತ. ಉಮೇಶ್. ಏನು ಆಗ ಎಷ್ಟು ಜನರನ್ನ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡು ಹೋಗಿದ್ದಾರೆ? ಒಬ್ಬನನ್ನು ಮಾತ್ರ. ಒಬ್ಬನನ್ನು ಮಾತ್ರ? 2 ಮಾತ್ರ ಬಾಡಿಯಲ್ಲಿ ಸಿಕ್ಕಿಲ್ಲ. ಒಬ್ಬರನ್ನು ಆಂಬುಲೆನ್ಸ್ ಅಲ್ಲಿ ತಗೊಂಡು ಹೋಗಿದ್ದಾರೆ. ಹೌದು. ನಾನೇ ಫೋನ್ ಮಾಡಿದ್ದೆ ಅವನಿಗೆ, ಪ್ರಸಾದ್ ಅಂತ ಇದ್ದಾನೆ, ಜಯಪ್ರಸಾದ್ ಅಂತ. ಆವಾಗಲೇ ಫೋನ್ ಮಾಡಿದ್ದೇನೆ, ನೋಡಿ ಒಂದ್ಸಲ ಆಂಬುಲೆನ್ಸ್ ತಗೊಂಡು ಬಾ ಅಂತ. ಫಾಸ್ಟಾಗಿ ಬಂದಿದ್ದಾನೆ ಅವನು, ಪಾಪ ತಗೊಂಡೋಗಿದ್ದಾನೆ. ತೋರಿಕೆಗೆ ತೋಟ ಮಾತ್ರ, ಬಟ್ ಅದರೊಳಗಡೆ ಏನಾಗ್ತಾ ಉಂಟಂದ್ರೆ ಯಾರಿಗೆ ಗೊತ್ತಾಗಲ್ಲ. ಕಾಂಪೌಂಡ್ ಎಲ್ಲ ಬಂದುಂಟಲ್ಲ, ಏನಾಗ್ತಾ ಉಂಟ ಗೊತ್ತಾಗಿಲ್ಲ. ಇಲ್ಲಿ ಬಾಂಬೆ ತಯಾರು ಮಾಡ್ತಿದ್ದಾರೆ ಅವರು, ನನ್ನ ಲೆಕ್ಕದಲ್ಲಿ. ಇವತ್ತಿನ ಸೌಂಡ್ ಕೇಳುವಾಗ ಬಾಂಬೆ ತಯಾರು ಮಾಡ್ತಿದ್ದಾರೆ. 10 ವರ್ಷದ ನಮ್ಮದು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಇರೋದು ಮನೆ. ಅಲ್ಲಿ ನಮ್ಮದು ಮಂಚ ಸಮೇತ ಅಳುಗಾಡಿದಂತೆ. ಇಲ್ಲಿಂದ 3 ಕಿಲೋಮೀಟ್ರ್ ಕುಂಡದ ಬೆಟ್ಟಿಲ್ಲ ನಮ್ಮ ಮನೆ, ಶಾಲೆ ಹತ್ತಿರ. ಅಷ್ಟಂದರೆ ನನಗೆ ಮನೆಯಿಂದ ಫೋನ್ ಬಂತು, ಒಂದು ಸೌಂಡ್ ಆಯಿತು. ಮತ್ತು ಮನೆ ಎಲ್ಲ ಇದು ಶೇಕ್ ಆಯಿತು, ಒಮ್ಮೆ ಶೇಕ್ ಆಯಿತು ಮನೆ ಎಲ್ಲ. ಎಂತ ಅಂತ ಒಂದು ಇದು ಮಾಡಿ ಹೇಳಿ ನನಗೆ ಫೋನ್ ಮಾಡಿದ್ದೆ ಹೇಳಿದ್ರು ಮನೆಯಲ್ಲಿ. ಹಾಗೆ ಮತ್ತೆ ನನಗೆ ಫೋನ್ ಮಾಡಿದ್ದು ನನ್ನ ಫ್ರೆಂಡ್, ನಾನು ಬಂದೆ. ಇದು ಸ್ಫೋಟದ ತೀವ್ರತೆಗೆ ಸಾಕ್ಷಿ ಅಂತ ಹೇಳ್ಬೋದು. ಒಂದು ಕಡೆ ಜಿಂಡೋ ಅವರಿಗೆ ಸೇರಿದಂತಹ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿರುವಂತಹದ್ದು. ಅದರ ಜೊತೆಗೆ ತೋಟದ ಒಳಭಾಗದಲ್ಲಿ ಅದು ಕೂಡ ತೆಂಗಿನ ಅಥವಾ ಅಡಿಕೆ ಗಿಡದ ಬುಡದಲ್ಲಿ ದೇಹ ಸಿಕ್ಕಿರುವಂಥದ್ದನ್ನು ನಿಮಗೆ ವಿಡಿಯೋದ ಮೂಲಕ ಬ್ಲರ್ ಮಾಡಿ ತೋರಿಸ್ತಾ ಇದ್ದಾವೆ. ಅದರ ಜೊತೆಗೆ ಒಂದು ಇದು ಯಾವ ಪಟಾಕಿ ಅನ್ನುವಂಥದ್ದು ಗೊತ್ತಿಲ್ಲ, ಬಹಳ ದೊಡ್ಡ ಆಕಾರದ ಕೆಲವು ಸಿಡಿಮದ್ದುಗಳನ್ನು ತುಂಬಿಸಬಹುದಾದಂಥ ಆಕೃತಿಗಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸಿಕ್ಕಿರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಲ್ಲಿ ಛಿದ್ರವಾಗಿ ಬಿದ್ದಿರುವಂತಹ ದೇಹದ ಭಾಗಗಳನ್ನು ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಈ ಒಂದು ಮನೆಯಲ್ಲಿ, ಜಿಂಡೋ ಅವರ ಮನೆಯಲ್ಲಿ, ಆ ಮನೆಯವರು ಅದೃಷ್ಟವಶಾತ್ ಅವರು ಕೇರಳಕ್ಕೆ ತೆರಳಿರೋದ್ರಿಂದ ಅವರು ಬದುಕುಳಿದಿದ್ದಾರೆ ಅನ್ನುವಂತಹ ಅಭಿಪ್ರಾಯ ಇಲ್ಲೆಲ್ಲರಿಂದ ಮೂಡಿ ಬರ್ತಾ ಇದೆ. ಅದರ ಜೊತೆಗೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸ್ಥಳೀಯರು ಸೇರಿರುವಂಥದ್ದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸ್ಥಳೀಯರು ಸೇರಿದ್ದು ಮಾತ್ರವಲ್ಲ, ಸ್ಥಳೀಯರು ಬಹಳ ವಿಶೇಷವಾಗಿ ಇದು ಯಾಕೆ ಹೀಗಾಯಿತು ಅನ್ನುವಂಥದ್ದನ್ನು ಇಲ್ಲೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಸೇರ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಬಹಳಷ್ಟು ಮನೆಗಳು ಹಾನಿಗೊಳಗಾಗಿರುವಂಥದ್ದು. ಆ ಮನೆಗಳು ಒಳಗಾಗಿರುವಂಥ ವಿಷಯಗಳು ಕೂಡ, ಹಾನಿಗೊಳಗಾಗಿರುವಂಥ ಮನೆಯವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವೀಗ ಮಾಡ್ತೇವೆ. ಆ ತೋಟದಿಂದ ಸುಮಾರು 100 ಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಮನೆ, ಮಂಜುಶ್ರೀ ಅನ್ನುವಂತಹ ಮನೆ. ಈ ಮನೆಯ ಪರಿಸ್ಥಿತಿಯು ಕೂಡ ಬಹಳ ಚಿಂತಾಜನಕ ಅಂತ ಹೇಳ್ಬೋದು. ಯಾಕೆಂತಂದರೆ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಇದು ಮನೆಯ ಪರಿಸ್ಥಿತಿ ನೋಡಿ. ಮನೆಯ ಹಂಚು ಎಲ್ಲವೂ ಕೂಡ ಧ್ವಂಸ ಆಗಿದೆ. ಇಲ್ಲಿರ್ತಕ್ಕಂಥ ಮನೆಯ ಶೀಟ್ ಎಲ್ಲವೂ ಕೂಡ ಕೆಳಕ್ಕುರುಳಿದೆ. ಇದು ಸ್ಫೋಟದ ತೀವ್ರತೆಯನ್ನು ತೋರಿಸುವಂಥ ದೃಶ್ಯಗಳು. ಇಲ್ಲಿ ಹೇಗಾಗಿದೆ ಈ ಪರಿಸ್ಥಿತಿ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಶೀಟನ್ನು
ಶೀಟ್ ಕಂಪ್ಲೀಟ್ ಆಗಿ ಹೋಗಿರುವಂಥದ್ದು, ಜೊತೆಗೆ ಮನೆಯಲ್ಲಿಯೂ ಕೂಡ ಬಹಳ ದೊಡ್ಡ ಮಟ್ಟಿನ ಹಾನಿಯಾಗಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮನೆಯ ಪರಿಸ್ಥಿತಿ. ಮನೆಯ ಒಳಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದು ಅಡಿಗೆ ಮನೆಯ ಪರಿಸ್ಥಿತಿ. ನೋಡಿ ಯಾವ ರೀತಿಯಾಗಿ ಅಡಿಗೆ ಮನೆಯಲ್ಲಿ ಪರಿಸ್ಥಿತಿಗಳಿದ್ದಾವೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಡಿಗೆ ಮನೆಯು ಕೂಡ ಧ್ವಂಸ ಆಗಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಗ್ಯಾಸ್ ಅಂಡೆಲ್ಲ ಇತ್ತು, ಬಚಾವ್ ಇವರು ಕೂಡ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಮನೆಯವರನ್ನು ನಾವು ಮಾತನಾಡಿಸಬೇಕು. ಮೇಲ್ಭಾಗ ಸಂಪೂರ್ಣ ಹೋಗಿದೆ. ನೋಡಿ ಇವತ್ತು ನಾಳೆಯೋ ಬೀಳುವಂತಹ ಪರಿಸ್ಥಿತಿ ಕೂಡ ಇದೆ ಈ ಮನೆಗೆ. ಈಗಾಗಲೇ ನೋಡಿ ಎಸ್, ಸ್ಥಳೀಯರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ನೋಡಿ ಇದು ಸಂಪೂರ್ಣ ಮೇಲ್ಛಾವಣಿ ಕುಸಿದಿರುವಂಥದ್ದು. ಮೇಲ್ಛಾವಣಿ ಇನ್ನೂ ಇದು ರಿಪೇರಿ ಮಾಡಲಿಕ್ಕೆ ಆಗಲ್ಲ, ಸಂಪೂರ್ಣವಾಗಿ ಹೊಸತ್ತೇ ನಿರ್ಮಾಣ ಮಾಡಬೇಕಂತ ಅನಿವಾರ್ಯತೆ ಈ ಮನೆಯಲ್ಲಿ ಸೃಷ್ಟಿಯಾಗಿದೆ. ಇದು ಮನೆಯ ಪರಿಸ್ಥಿತಿ. ಇನ್ನು ಒಳಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಒಳಭಾಗದಲ್ಲಿಯೂ ಕೂಡ ಅದೇ ರೀತಿಯಂಥ ಪರಿಸ್ಥಿತಿಗಳು ಇದ್ದಾವೆ. ಈ ಮನೆಯವರಲ್ಲಿ ಇಲ್ಲಿಯ ಮೇಲ್ಭಾಗವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಮನೆಯವರ ಹತ್ರ ನಾವು ಕೇಳಬೇಕು ಯಾಕೆ ಏನಾಗಿತ್ತು ಅನ್ನುವಂಥದ್ದು. ಇದು ವೆಂಕಪ್ಪ ಅವರ ಮನೆ. ಅಮ್ಮ ಈರು ಓಲಿತ್ತಾರೆ ಯಾರು ಮೂಲೆತ್ತ ದಾಯ್ತಾಂಡು ಎಂಗ್ ಸಾರ ಬರೋಣ ಕಣ್ಣು ಆತಲ್ಲ ಊರ್ತೆ ಹಾ. ಊರ್ದಾನ ಎಂಬಕ್ಕೆ ಮೇರ್ ಮಂಡೇರು ದಾಯ್ತಾ ಗೆಂಡೇರು ಮೇರ್ ಮೂಲ ಅಡ್ತೊಂದು ಇಟ್ಟೇರು ಅದು ಎಂಗ್ ಸಾರ ನಾಡ್ಕೊಂಡು ಪಾತೇರು ಬರೋ ಆತಜಿ ಐದಕ್ಕ ಮೇರ್ಗಂಡೇರು ದಾಯ್ತಾ ಮೂರು ಒಂದು ಇತ್ತು 5 ಸರ್ತಿ ಬಿಡೋದನ್ನು ಓರಾತ 5 ಸರ್ತಿ ಅದು ಮೇರ್ ಮಂಡೇರು ದಾಯ್ತಾ ಬಿಡಾಯ್ನ ಎಂಡೇರು ಮೊದಲು ಆಯ್ತಾನೆ ಎಂಗ್ ಕೇಂಜಿ ಎಂಗ್ ಅರ್ಥ ಬಜ್ಜಿ ಬಂಡೆ ಐದಕ್ಕೆ ದಾನೆ ಅದನ್ನು ದಾನೆ ಬೋದು ಇವತ್ತಿಜಿ ಇಲ್ಲದ ಪರಿಸ್ಥಿತಿ ಎಂಚುಂಡು ಇಲ್ಲದ ಪರಿಸ್ಥಿತಿ ವಜನ ಅದೇನೆ మల్తీతన ఉంపు కచ్చి పూర పోతుండు రాత్రి ఏమవుతుంది ಎಂಗುಲ್ ಗಾಣಿನ ಅಡಿಗೆ ದೀಪನ ಉಂಟು ಎಂಗುಲ್ ಮಧ್ಯಾಹ್ನ ಬೇರೆ ಮಾತ ಇಪ್ಪುನಿಲ್ಲ ಎಂಗುಲ್ ರೆಡೆ ಜನ ಜೋಗುಲ್ ಮಾತ ಇಜ್ಜ ಎಂಗುಲ್ ಏರ್ನ ಪುದಾರ್ ಎನ್ನ ಬದರ್ ಕಮಲ ಅಂದ್ ಐತೆ 5 ಸರ್ತಿ ಪುಡಾದನ ಈ ಇಲ್ಲದ ಪೂರ ಸೀಟ್ ಪೂರ ಪುಡಾಂಡತೆ ಅವು ಏತ್ನೆ ಟೈಮ್ದ ಫಸ್ಟ್ಗೆನಾ ಫಸ್ಟಿಗೆ ಬಿಡೋದಂದ್ರೆ ಫಸ್ಟಿಗೆ ಬಡ 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 ಅಂದು ಬಿಡೋದನ್ನು ಫಸ್ಟಿಗೆ ಎಂಜಿನ ಹೊಂಡ ಫಸ್ಟ್ ಒಂಜಿ ಪುಡಾಂಡು ಅರ್ಧ ಸೆಕೆಂಡ್ ಇಜ್ಜಿ ರಡ್ಡು 4 ಬೇರೆ ಪುಡಾದನ ಯಾನು ಮುಲ್ಪ ಜಾಲ ಆಡ್ತೊಂದು ಏನ ಮೈಸೂರು ಸೂಡಿಕ ಕೈಟು ಜಾಲ ಆಡ್ತ ಬಂದು ಮಿಚ್ಚನು ಸೂದೆ ಬಾಕಿಂದು ಈ ಥರ ಹೋಪುಂಡು ಪುಗ್ಗೆ ಆಕಾಶವು ಇಲ್ಲೇ ತೋಜಿ ಇಲ್ಲಿ ತೋಜಿ ಮುಲ್ಪ ಕತ್ತಲಿನಾದ್ರು ಪುಗ್ಗೆ ಇಟ್ಟು ಇತ್ತೆ ಇಲ್ಲಿ ಸಂಪೂರ್ಣ ಡ್ಯಾಮೇಜ್ ಆತನ ಕಂಪ್ಲೀಟ್ ದಾಲಜ್ ಇದು ಈ ಮನೆಯ ಪರಿಸ್ಥಿತಿ. ಇಲ್ಲಿ ಸುತ್ತಮುತ್ತಲಿನ ಹಲವಾರು ಮನೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಈ ಸ್ಫೋಟಕ್ಕೆ ಕಾರಣ ಏನು, ಈ ಸ್ಫೋಟದ ಹಿಂದೆ ಯಾವ ಕಾರಣ ಇದೆ, ಅಥವಾ ಇಲ್ಲಿ ನಿಜವಾಗಿಯೂ ತಯಾರಿ ಏನಾಗ್ತಾ ಇತ್ತು, ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಅದೆಲ್ಲವೂ ಕೂಡ ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಈಗಾಗಲೇ 2ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದೆ. ನಿಕ್ಲೆಗೆ ಗೊತ್ತಿತ್ತು ನಮ್ಮದು ಆಯ್ತು ಅವನೊಂದೊಂದು ಗರ್ನಾಲ್ ಕಟ್ಟುವೇನು ಅಂದರೆ ಸುದ್ದಿಂಡ ಆಚೆ ಎಂಕ್ಲಂಚು ಓಡ್ಲ ಪೋಪುಜ ಯಾನು ಒಂಚು ಮೊನ್ನೆ ಆರ್ಟ್ ಪೆಸೆಂಟ್ ಆರ್ಟ್ ಸರ್ ಎಂಚಾನು ಓಡ್ಲ ಪೋಪುಜಾನು ಇಲ್ಲ ಏನು ಏಪಲ್ ಅವರು ಸೋಬಾರ್ ಜಪ್ಪುನೆ ಆನೆ ಇನ್ನಿದ ನಾನು ಫಿದೆ ಬರ್ತೇನೆ ದಾನೆ ಅದು ಬಿರೆ ಬಾತ್ರೆಡ್ ಬೈಸಿನಾರು ಸೋಪುಡು ಜತ್ತೊಂದು ಇಪ್ಪುನಾರು ಎತ್ತು ಬರ್ತಲ್ಲ ಯಾನ್ ಬೀಡಿ ಅಟ್ಟೊಂದು ಮುಲ್ಪಿಪೆ ಯಾನ್ ಬೇಲೆ ಮಾತ ಬೋಪೆ ಇಂಜೆಂಗ್ಲಿ ಬಂಜಿ ನಡತೆ ಜೋರ್ ಅದ್ರಜ ಅದರ್ದು ಯಾನು ಗನ್ನ ಸರ್ರ ಪೂರ ಗದ್ದಿದುಂಡು ಇಡೀ ಸರ್ರ ಯಾನು ವಿಸರ್ಜನೆ ಅಂಡ ಸರ್ರ ಬರಗಾತ್ತುಂಡು. ಇದು ಸ್ಫೋಟದ ತೀವ್ರತೆಗೆ ಸಾಕ್ಷಿ. ಸ್ಫೋಟದ ತೀವ್ರತೆಗೆ ಇವರ ಮಾತು ಸಾಕ್ಷಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಸ್ಫೋಟದ ತೀವ್ರತೆಗೆ ಆ 2 ಮನೆಗಳಲ್ಲಾದಂತಹ ಅವಘಡಗಳು ಸಾಕ್ಷಿ. ಅಲ್ಲಿರುವಂತಹ ದೇಹಗಳು ಛಿದ್ರಗೊಂಡು ಆ ಒಂದು ಅಡಿಕೆ ಸಸಿಯ ಬುಡದ ಒಳಭಾಗದಲ್ಲಿ ಬಿದ್ದಿರುವಂಥ ಇಡೀ ದೇಹ ಅಡಿಕೆ ಸಸಿಯ ಬುಡದಲ್ಲಿದೆ. ಆ ದೃಶ್ಯಗಳು ಕೂಡ ನಮ್ಮಲ್ಲಿದೆ, ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಈ ಎಲ್ಲವೂ ಕೂಡ ಆ ಸ್ಫೋಟದ ತೀವ್ರತೆಗೆ ಸಾಕ್ಷಿ. ಅಲ್ಲಿಯ ಕಾಂಪೌಂಡ್ ಧ್ವಂಸ ಆಗಿದೆ. ಆ ಒಂದು ಕಟ್ಟಡ ಏನು ಅವರು ಸುಡುಮದ್ದು ತಯಾರಿ ಮಾಡ್ತಾ ಇದ್ರು ಅನ್ನುವಂಥ ಕಟ್ಟಡ ಅದು ಧ್ವಂಸ ಆಗಿದೆ. ಅದರ ಜೊತೆಗೆ ಸುತ್ತಮುತ್ತಲಿನ ಹಲವಾರು ಮನೆಗಳು ಧ್ವಂಸಗೊಂಡಿವೆ. ಧ್ವಂಸ ಅಂತ ಹೇಳಿದರೆ ಈ ರೀತಿಯಾಗಿ ದೊಡ್ಡ ತೊಂದರೆಗಳಿಗೆ ಒಳಗಾಗಿವೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಇನ್ನು ಮುಂದೆ ಯಾವ ರೀತಿಯಾದಂಥ ತನಿಖೆ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಈಗಾಗಲೇ ಅಗ್ನಿಶಾಮಕ ದಳದವರು, ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. SP ಮತ್ತು DC ಬರುವಂತಹ ಸಾಧ್ಯತೆಗಳಿದ್ದಾವೆ. ಅದಕ್ಕಿಂತ ಮೇಲಿನ ಅಧಿಕಾರಿಗಳು ಕೂಡ ಇಲ್ಲಿ ಬರುವಂತಹ ಸಾಧ್ಯತೆಗಳಿವೆ. ಇದರ ತನಿಖೆ ಇನ್ನಷ್ಟೇ ಆರಂಭಗೊಂಡಿದೆ. ಕೆಲವರು ಅದೃಷ್ಟವಶಾತ್ ಬದುಕಿ ಉಳಿದಿದ್ದಾರೆ, ಮತ್ತೆ ಕೆಲವರು ಸಾವನ್ನಪ್ಪಿದ್ದಾರೆ. 3 ಈಗಾಗಲೇ ಸಾವನ್ನಪ್ಪಿರುವಂಥ ಮಾಹಿತಿ ಲಭ್ಯವಾಗಿದೆ. ಹಲವರಿಗೆ ಗಾಯಗಳಾಗಿವೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗಿದೆ. ಮತ್ತಷ್ಟು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇದು ಸುದ್ದಿಯ ಪ್ರಾಥಮಿಕ ವರದಿ.
ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಗೋಳಿ ಅಂಗಡಿ.